ರಾಮಕುಂಜದ ಸಾಂಸ್ಕೃತಿಕ ಮತ್ತು ಶ್ರೀರಾಮಕುಂಜೇಶ್ವರ ಶೈಕ್ಷಣಿಕ ಸಮೂಹ ಸಂಸ್ಥೆಗಳ ಚರಿತ್ರೆಯಲ್ಲಿ ಸೇಸಪ್ಪ ರೈ ಎಂಬ ಹೆಸರು ಕೇವಲ ಒಬ್ಬ ವ್ಯಕ್ತಿಯದ್ದಲ್ಲ, ಅದೊಂದು ತ್ಯಾಗ, ನಿರಂತರ ಪರಿಶ್ರಮ ಮತ್ತು ಯಶೋಗಾಥೆಯ ಪ್ರತೀಕ. ಅಸಂಖ್ಯಾತ ಗ್ರಾಮೀಣ ಪ್ರತಿಭೆಗಳ ಪಾಲಿಗೆ ಜ್ಞಾನ ದೀವಿಕೆಯಾದ, ತುಳುನಾಡಿನ ಸಂಸ್ಕೃತಿಯನ್ನ ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ದ ಸೇಸಪ್ಪ ರೈಯವರ 80 ವರ್ಷಗಳ ಅರ್ಥಪೂರ್ಣ ಜೀವನ ಪಯಣದ ಕಿರುಚಿತ್ರಣವಿದು. ಸಾವಿರದ 1967ರಿಂದ ಸುಮಾರು 38 ವರ್ಷಗಳ ಕಾಲ ರಾಮಕುಂಜದ ಶ್ರೀ ರಾಮಕುಂಜೇಶ್ವರ ಪ್ರೌಢ ಶಾಲೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸಿ 2005ರಲ್ಲಿ ನಿವೃತ್ತಿ ಹೊಂದಿದಾಗ ಇವರ ವಯಸ್ಸು 58. ಕ್ರೀಡೆ ಎಂದರೆ ಮೂಗು ಮುರಿಯುತ್ತಿದ್ದ ಆ ಕಾಲಘಟ್ಟದಲ್ಲಿ ಸೇಸಪ್ಪ ರೈಗಳು ಮೈದಾನಕ್ಕೆ ಸೀಮಿತವಾಗಿರಲಿಲ್ಲ. ತಾವೇ ಖುದ್ದಾಗಿ ವಿದ್ಯಾರ್ಥಿಗಳ ಮನೆಗೆ ತೆರಳಿ ಹೆತ್ತವರ ಮನವೊಲಿಸಿ ಮಕ್ಕಳ ಜವಾಬ್ದಾರಿಯನ್ನ ಹೆಗಲೇರಿಸಿ ಸ್ವಂತ ಮಕ್ಕಳಂತೆ ನೋಡಿಕೊಂಡರು. ಇವರ ವಾತ್ಸಲ್ಯದ ತರಬೇತಿಯಿಂದ ರೂಪುಗೊಂಡ ನೂರಾರು ಗ್ರಾಮೀಣ ಪ್ರತಿಭೆಗಳು ತಾಲೂಕು, ಜಿಲ್ಲೆ, ರಾಜ್ಯ ಮಾತ್ರವಲ್ಲದೆ ರಾಷ್ಟ್ರ ಮಟ್ಟದಲ್ಲೂ ಮಿಂಚಲು ಕಾರಣವಾಯಿತು. ಇಂದು ದೇಶ ವಿದೇಶದಲ್ಲಿ ಉನ್ನತ ಹುದ್ದೆಯನ್ನ ಅಲಂಕರಿಸಿರುವ ಅದೆಷ್ಟೋ ಶಿಷ್ಯ ಕೋಟಿಯ ಮನಸ್ಸಿನಲ್ಲಿ ಶೇಷಪ್ಪ ಮಾಸ್ಟ್ರು ಎಂಬ ಹೆಸರು ಕೃತಜ್ಞತಾ ಭಾವದಿಂದ ಸದಾ ಹಸಿರಾಗಿದೆ. ನಮ್ಮ ಸ್ಪೋರ್ಟ್ಸಿನ ಬಗ್ಗೆ ಹೇಳುವುದಿದ್ರೆ, ಶೇಷಪ್ಪ ರೈ ಅವರು ಸ್ಪೋರ್ಟ್ಸಿಗೆ ಮೊದಲ ಆದ್ಯತೆಯನ್ನು ಕೊಡ್ತಾರೆ. ತುಂಬ ಸಪೋರ್ಟನ್ನು ಮಾಡ್ತಾರೆ. ಯಾಕೆಂದರೆ ಅವರೊಬ್ಬರು ದೈಹಿಕ ಶಿಕ್ಷಣ ಶಿಕ್ಷಕರಾಗಿರುವುದರಿಂದ ನಮಗೆ ಅದರ ಬಗ್ಗೆ ತುಂಬ ಸಪೋರ್ಟನ್ನು ಮಾಡ್ತಾರೆ. ನಾವು ನಮ್ಮ ಸಂಸ್ಥೆಯಿಂದ ಸ್ಪೋರ್ಟ್ಸಿಗೆ ಹೋಗೋದಿದ್ರೆ 1 ರೂಪಾಯಿ ಕೂಡ ಮಕ್ಕಳ ಕೈಯಿಂದ ನಾವು ತಗೊಳ್ಳೋದಿಲ್ಲ. ನಮಗೆ ಸಂಸ್ಥೆಯದನ್ನು ಎಲ್ಲ ಕೊಡ್ತಾ ಉಂಟು. ನಾನು ಈ ಸಂಸ್ಥೆಗೆ ಬಂದ ನಂತರ ಕನ್ನಡ ಮಾಧ್ಯಮದಲ್ಲಿದ್ದು, ಆನಂತರ ಆಂಗ್ಲ ಮಾಧ್ಯಮದಲ್ಲಿ ಫುಲ್ ಟೈಮ್ ವರ್ಕರ್ ಆಗಿ ಕೆಲಸ ಮಾಡ್ತಿದ್ದೇನೆ. ಅಲ್ಲಿ ಇರುವಾಗಲೂ ಪ್ರತಿ ವರ್ಷವೂ ನ್ಯಾಷನಲ್ವರೆಗೆ ನಾವು ಮಕ್ಕಳನ್ನು ತಯಾರು ಮಾಡಿ ಪ್ರತಿ ವರ್ಷ ಒಂದು 10ರಿಂದ 15 ಮಕ್ಕಳು ನ್ಯಾಷನಲ್ ಲೆವೆಲಿಗೆಲ್ಲ ಹೋಗ್ತಾ ಇದ್ದಾರೆ. SJPಗೂ ಸೆಲೆಕ್ಷನ್ ಆಗಿದ್ದಾರೆ. ಹೆಚ್ಚಾಗಿ ನಾವು ನಮ್ಮ ಸದನ ಎಲ್ಲಿಯೂ ಇಲ್ಲ ಹೈ ಜಂಪ್ ಬೆಡ್, ಅದನ್ನು ತರಿಸಿಕೊಟ್ಟಿದ್ದಾರೆ. ಪೋಲ್ ವಾಲ್ಟ್ ಮಾಡ್ತಾಯಿದ್ದೇನೆ, ವಾಕ್ ರೇಸ್ ಮಾಡ್ತಾಯಿದ್ದೇನೆ, ಹ್ಯಾಮರ್, ಎಲ್ಲ ಈವೆಂಟ್ಗಳು ನಮ್ಮಲ್ಲಿ ಇಲ್ಲದ ಈವೆಂಟ್ ಯಾವುದಿಲ್ಲ, ಎಲ್ಲವನ್ನೂ ಮಾಡ್ತೇವೆ. ಸೇಸಪ್ಪ ರೈಯವರ ಬದುಕು ಯಾವತ್ತೂ ಸುಖದ ಸುಪ್ಪತ್ತಿಗೆ ಆಗಿರಲಿಲ್ಲ. ರಾಮಕುಂಜದ ಬಾಂತೊಟ್ಟುವಿನ ಅತ್ಯಂತ ಸಣ್ಣ ಕೃಷಿ ಕುಟುಂಬದ ದಿವಂಗತ ಬಾಂತೊಟ್ಟು ದೂಮಣ್ಣ ರೈ ಮತ್ತು ಅಪ್ಪಿ ಹೆಂಗ್ಸು ದಂಪತಿಯ ಹಿರಿಯ ಮಗನಾಗಿ ಜನಿಸಿದ ಇವರಿಗೆ ಪದ್ಮಾವತಿ, ದೇವಕಿ, ಪಾರ್ವತಿ, ಲೀಲಾವತಿ, ಕುಸುಮಾವತಿ, ಸರೋಜಿನಿ ಎಂಬ 6 ಕಿರಿಯ ಸಹೋದರಿಯರು ಮತ್ತು ಗೋಪಾಲಕೃಷ್ಣ ಎಂಬ ಓರ್ವ ಕಿರಿಯ ಸಹೋದರನಿದ್ದಾರೆ. ಇವರೆಲ್ಲರ ಜವಾಬ್ದಾರಿ ಸೇಸಪ್ಪ ರೈಗಳ ಹೆಗಲ ಮೇಲಿತ್ತು. ತಂದೆಯ ಜೀವಿತ ಕಾಲದಲ್ಲಿ 2 ಸಹೋದರಿಯರ ಮದುವೆಯನ್ನ ಮಾಡಿ ಮುಗಿಸಿದ ಸೇಸಪ್ಪ ರೈಗಳು ಉಳಿದ 4 ಸಹೋದರಿಯರ ಮದುವೆಯನ್ನ ಅವರ ಮರಣಾನಂತರ ಮಾಡುವ ಮೂಲಕ ತಮ್ಮ ಜವಾಬ್ದಾರಿಯನ್ನ ನಿರ್ವಹಿಸಿದ್ರು. 1965ರಲ್ಲಿ SSLC ಮುಗಿಸಿ ಮುಂದೆ ಏನು ಎಂಬ ಶೂನ್ಯತೆ ಆವರಿಸಿದಾಗ ಆಶಾಕಿರಣವಾಗಿ ಬಂದವರು ರೈಲ್ವೆ ಪೋಸ್ಟಲ್ ವಿಭಾಗದಲ್ಲಿದ್ದ ವಿಲ್ಫ್ರೆಡ್ ಪಿಂಟೋ. ಅವರ ಒತ್ತಾಯದ ಮೇರೆಗೆ ಧಾರವಾಡದ ಮಲ್ಲಸಜ್ಜನ ವ್ಯಾಯಾಮ ಶಾಲೆ ಮತ್ತು ಆರೋಗ್ಯ ಶಿಕ್ಷಣ ಸಂಸ್ಥೆಯಲ್ಲಿ CPEd ತರಬೇತಿ ಮುಗಿಸಿ 1967ರಲ್ಲಿ ಶ್ರೀ ರಾಮಕುಂಜೇಶ್ವರ ಪ್ರೌಢ ಶಾಲೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಸೇರ್ಪಡೆಯಾಗುತ್ತಾರೆ. ತಂದೆಯನ್ನ ಕಳೆದುಕೊಂಡಿದ್ದ ಆ ಕಠಿಣ ದಿನಗಳಲ್ಲಿ ತಿಂಗಳಿಗೆ ಬರ್ತಾ ಇದ್ದ 115 ರೂಪಾಯಿ ಸಂಬಳದಲ್ಲಿ 80 ರೂಪಾಯಿಯನ್ನ ಪುತ್ತೂರಿನ ಚೆಟ್ಟಿಯಾರ್ ಬಿಲ್ಡಿಂಗ್ ಮಾಲೀಕರಲ್ಲಿ ಹೂಡಿಕೆ ಮಾಡಿ ವಾರ್ಷಿಕ 12 ಪವನ್ನಂತೆ ಚಿನ್ನ ಖರೀದಿಸಿ 6 ಸಹೋದರಿಯರ ಮದುವೆಯನ್ನ ಸುಸೂತ್ರವಾಗಿ ಮಾಡಿ ಮುಗಿಸಿದ್ದು ಈಗ ಚರಿತ್ರೆಯೇ ಸರಿ. ಬೆಳಗೆದ್ದು
ಗದ್ದೆ ಕೆಲಸ ಮುಗಿಸಿ ಶಾಲೆಗೆ ಓಡ್ತಾ ಇದ್ದ ಆ ದಿನಗಳು ಅವರ ಹೋರಾಟದ ಬದುಕಿಗೆ ಸಾಕ್ಷಿ. ಯುವ ಪ್ರಾಯದ ಮಾನಸಿಕ ಆಕರ್ಷಣೆ ನಡುವೆ ದಾರಿ ತಪ್ಪಬಹುದಾಗಿದ್ದ ಸೇಸಪ್ಪರಯ್ಯವರಿಗೆ ಸಹೋದ್ಯೋಗಿ, ಶಾಲೆಯ ಮುಖ್ಯ ಶಿಕ್ಷಕ ಹರಿಪ್ರಸಾದ್ ರಾವ್ ಮತ್ತು ಸುಶೀಲಾ ದಂಪತಿ ಗಾಡ್ ಫಾದರ್ ರೀತಿ ಬೆನ್ನಿಗೆ ನಿಂತು ಸನ್ಮಾರ್ಗವನ್ನ ತೋರಿದ್ರೆ, ಮಂಗಳೂರಿನ ಅನಂತರಾಮ ವಿನೋದ ದಂಪತಿ ಧೈರ್ಯ ತುಂಬಿ ಸವಾಲುಗಳನ್ನ ಎದುರಿಸಿ ಜೀವನದಲ್ಲಿ ಮುಂದುವರಿಯುವಂತೆ ಪ್ರೇರೇಪಿಸುತ್ತಾರೆ. ಪರಿಣಾಮ, ಈ 80 ವರ್ಷಗಳ ಸುದೀರ್ಘ ಜೀವನ ಪಯಣದಲ್ಲಿ ಅವರು ಯಾವುದೇ ದುಶ್ಚಟಗಳ ಸುಳಿಗೆ ಸಿಲುಕದೆ ಪರಿಶುದ್ಧ ಬದುಕನ್ನ ಸಾಗಿಸುತ್ತಾರೆ. ನನಗೆ ನನ್ನನ್ನು ಹೇಗೆ ಬೆಳೆಸಿಕೊಂಡಂತ ಹೇಳೋದು ಭಾರಿ ಕಷ್ಟ. ಯಾಕೆ ಅಂತ ಹೇಳಿದರೆ, ಸಮಾಜವೇ ಮನುಷ್ಯನನ್ನು ಬೆಳೆಸ್ತದೆ ಅಂತ ಹೇಳೋದಕ್ಕೆ ನಾನು ಅನುಭವದಲ್ಲಿ ಪಟ್ಟುಕೊಂಡದ್ದು. ಆಯಾ ಆಸ್ಪದ ಸಿಕ್ಕಿದಾಗ ಅದನ್ನು ನಾವು ಕ್ಯಾಶ್ ಮಾಡಿಕೊಳ್ಬೇಕು. ಆ ರೀತಿಯಲ್ಲಿ ನನಗೆ ಪರಿಸರ ಬೇಕಾದಷ್ಟು ಸಹಾಯ ಮಾಡಿದೆ. ನನ್ನ ಹಿರಿಯರು, ಗುರುಗಳು, ಪೇಜಾವರ ಸ್ವಾಮಿಯವರು, ಇವರೆಲ್ಲರಿಂದ ನನಗೆ ಒಂದು ರೀತಿಯಲ್ಲಿ ನನ್ನ ಚಿಂತನೆಗಳಿಗೆ ಒಂದು ರೀತಿಯ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅದರೊಟ್ಟಿಗೆ ಹುರಿದುಂಬಿಸಿದ್ದಾರೆ. ಮಾಡು ನಾವಿದ್ದೇವೆ ಅಂತೇಳಿ. ಆ ಮಾಡು ನಾವಿದ್ದೇವೆ ಅಂತೇಳಿದ್ದೇ ನಮಗೆ ದೊಡ್ಡ ಆಸ್ತಿ ಆದದ್ದು. ಆದ್ದರಿಂದ ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಯಿತು. ಬದುಕಿನ ಕಗ್ಗತ್ತಲು ಕರಗಿ ಆಶಾಕಿರಣ ಮೂಡುತ್ತಿದ್ದಂತೆ 1976ರಲ್ಲಿ ಕೌಡೂರು ಪುನ್ಕೆದಡಿ ಪೆರಾರ ಮುದ್ದಣ್ಣ ಶೆಟ್ಟಿ ಮತ್ತು ದೇವಕಿ ದಂಪತಿಗಳ ಪುತ್ರಿ ಪುಷ್ಪ ಅವರ ಕೈ ಹಿಡಿದು ಗೃಹಸ್ಥಾಶ್ರಮಕ್ಕೆ ಕಾಲಿಡುತ್ತಾರೆ. ನಂತರದ ದಿನಗಳಲ್ಲಿ 2 ಹೆಣ್ಣು ಮಕ್ಕಳ ತಂದೆಯಾಗಿ ಸುಖಿ ಸಂಸಾರ ಇವರದಾಯಿತು. ಹಿರಿಯ ಮಗಳು ಸುಕೇತಾ MSW ಪದವೀಧರೆಯಾಗಿದ್ದು, ಮುಂಬಯಿಯ ಹೋಟೆಲ್ ಉದ್ಯಮಿ ಬಜ್ಪೆ ಪಡ್ಡೋಡಿಗುತ್ತು ಅಶೋಕ ಶೆಟ್ಟಿ ಅವರನ್ನ ವಿವಾಹವಾಗಿ ಮುಂಬಯಿಯ ಅಂಧೇರಿಯಲ್ಲಿ ನೆಲೆಸಿದ್ದಾರೆ. ಇವರ ಪುತ್ರಿ ತನ್ವಿ ಸದ್ಯ MBBS ವ್ಯಾಸಂಗ ಮಾಡುತ್ತಿದ್ದಾರೆ. ಕಿರಿಯ ಮಗಳು ಡಾಕ್ಟರ್ ಸುಪ್ರೀತಾ BDS ಪದವೀಧರೆಯಾಗಿದ್ದು, ಉಪ್ಪಿನಂಗಡಿಯ ಧನ್ವಂತರಿ ಆಸ್ಪತ್ರೆಯ ಖ್ಯಾತ ವೈದ್ಯರಾದ ಡಾಕ್ಟರ್ ನಿರಂಜನ ರೈ ಅವರ ಧರ್ಮಪತ್ನಿಯಾಗಿದ್ದಾರೆ. ಇವರಿಗೆ ದ್ವಿತೀಯ PUCಯಲ್ಲಿ ವ್ಯಾಸಂಗ ಮಾಡುತ್ತಿರುವ ನಿಕೇತ್ ರೈ ಮತ್ತು ಪ್ರಥಮ PUನಲ್ಲಿ ವ್ಯಾಸಂಗ ಮಾಡುತ್ತಿರುವ ಸಮೃದ್ಧ ರೈ ಎಂಬ 2 ಮಕ್ಕಳಿದ್ದಾರೆ. ಯಾನು ಎಲ್ಲಿ ಹಿಡ್ದೆ ಮೂಲೆ ಎತ್ತಿನಾಲು ಎಂಕಲು ರಡ್ಡು ಜೋಕುಲು ಅಕ್ಕಲ ಯಾನ್ಲ ಅಕ್ಕನ ಇಂಗ್ಲೀಷ್ ಮೀಡಿಯಮ್ ಪಾಡೋಡು ಪಂಪಿನ ಒಂಜಿ ದೃಷ್ಟಿ ಹಿಡ್ಕೊನೋದು ಚಿಕ್ಕಮ್ಮನೆಲ್ಲ ಬಚ್ಪೇಡು ಎನ್ನ ಅಮ್ಮನ ಇಲ್ಲ ಬಚ್ಪೆ ಅಂಚ ಬಚ್ಪೇಡು ಕೊನೋದು ಚಿಕ್ಕಮ್ಮನ ಇಲ್ಲ ಒಟ್ಟಿಗೆ ಬಿಡ್ತೇರು. ಅಂಡ ಎಲ್ಲಿಯ ಮಗಲಿ ಯಾನು ಅಂಚಾದ ಉಪ್ಪಾಡು ನಮ್ಮ ಕೈತಲೆ ಉಪ್ಪಾಡು ಪಂಡದು ಮೂಲೆ ನಾನು ಎಜುಕೇಷನ್ಗೆ ಮಾತ್ರ ಮುಲ್ಪನೆ ಕಲ್ಪಾಯಿರೆ. ನಾನು ಸುರುಡ್ದೆ ಪಪ್ಪ ರಾಮಕುಂಜ ಶಾಲೆಡೆ PT ಮಾಸ್ಟರ್ ಅದು ಸೇರ್ದಿನಾರು. ಅಂಚದೆ ಅನ್ಸೂರು ಎಂಕ್ಲೆ ಯಾನು ಶಾಲೆ ಪೋತೀನಿ ಮೂಲೆ ಸಂಸ್ಕೃತ ಶಾಲೆ ರಾಮಕುಂಜ ಉಂಡು ಇತ್ತೆಲ್ಲ ಉಂಡು ಐಕೆ ಅನ್ ಪೋತೀನಿ. ಅಂಡ ಪೋಯಾರ್ದು ಸುರುಟೆ ನನ್ನ ಮಾತೆಲ್ಲ ಪನ್ಯಾರುಂಡು ಸ್ಕೂಟರ್ ಬೋನೆ ಯಾನು ಪಪ್ಪನ ಶಾಲೆಗೆ ಪೋಪೆಂದೇ ಪಂದೊಂದಿತ್ತೆಗೆ ಎಲ್ಲಿ ಒಪ್ಪುನಾಗ ದಯಪಂಡ ಬರೀಟೆ ಇತ್ತೇರು ಒಂಚೂರು ಗ್ರೌಂಡ್ ಕಡತ್ತುಂಡು ಹಂಚಿಕೊಂಡು ಶಾಲೆ ಒಂಚೂರು ಮಿತ್ತುಂಡು ಪಪ್ಪನ ಶಾಲೆ ಮಸ್ತ್ ಭಂಗ ಬರ್ತದೆ. ರವಿನ್ಯಾನು ತೂತೆ ತೋಟೋಡು ಬೇಲೆ ಮಂತೊಂದು ಕಂಡೋಡು ಬೇಲೆ ಅಂತೊಂದು ಅವೇ ಒಂಥರ ಅವೇ ಡ್ರೆಸ್ ಇಡು ಪೋಯ್ಲೇಕನೆ ಒಂಜಿ ಚೂರು ಡ್ರೆಸ್ ಚೇಂಜ್ ಮಂತದ್ದು ಶಾಲೆಗೆ ಪೋಂದಿತ್ತೇರು. ಬೊಕ್ಕಾರೆಗೆ ಒಂಜಿ ಸ್ಕೂಟರ್ ಬರ್ತಂಡು ಅಂಚ ಸ್ಕೂಟರ್ಡು ಪೋಂದಿತ್ತೇರು ಪಪ್ಪ. ಆರು ಟೈಮಿಗೆ ಭಾರಿ ವ್ಯಾಲ್ಯೂ ಕೊರೊಂದಿತ್ತೇರು. ಮಾತ ಇಡೀ ಕುಟುಂಬನೇ ನಾ ಪಪ್ಪಡ್ದಾತ್ರನೇ ಅಭಿವೃದ್ಧಿ ಆತನಂದು ಪನ್ವಲ್ಲಿ. ಪಪ್ಪ ಅರೆಗಾತ್ರದಲ್ಲ ಮಲ್ತದಿನ ಜೋಕುಲು ಪುಲ್ಲಿಯಲ್ಲು ಫ್ಯಾಮಿಲಿ ಈತೆ ಅರೆನ ಮೇಯ್ನ್. ಪಪ್ಪ ಪಂಡೆ ಕುಂಜು ಗುಡಲಿಡ್ದು ಬರ್ಪಿನ ಶಬ್ದ ಪಪ್ಪನ ಬಗ್ಗೆ ಪನಿಯನ ಮಸ್ತುಂಡು. ಅಂಡ ಪೂರೇಡ್ದಿಲ್ಲ ಇಂಕ್ಲೆಗ್ ಬೆಸ್ಟ್ ಆಫ್ ಎಜುಕೇಶನ್ ಕೊಡ್ತೇವೆ. ಅಂಚೆನೆ ಇಂಕ್ಲೇನ್ 2 ಜನಲ್ಲ ಎಡ್ಡೆಲ್ಲಡೆ ಮದ್ವೆ ಮಲ್ತು ಕೊಡ್ತೇವೆ. ಐಕಿ ಆನ್ ಮಸ್ತ್ ಗ್ರೇಟ್ ಎಲ್ಲ ಪಪ್ಪನ ಮಿತ್ತು. ಐ ಲವ್ ಯು ಪಪ್ಪ ಸೋ ಮಚ್. ಲವ್ ಯು ಮಾಮಾ, ಯು ಆರ್ ಗ್ರೇಟ್. ವಿ ಆರ್ ಪ್ರೌಡ್ ಆಫ್ ಯು. 2005ರಲ್ಲಿ ಶಿಕ್ಷಕ ವೃತ್ತಿಯಿಂದ ನಿವೃತ್ತರಾದ ಬಳಿಕ ಸೇಸಪ್ಪ ರೈಗಳ ಬದುಕಿಗೆ ಮತ್ತೊಂದು ದಿವ್ಯ ತಿರುವು ಸಿಗುತ್ತೆ.
ಒಪ್ಪಿಸಿದ ಕೆಲಸವನ್ನ ಅಚ್ಚುಕಟ್ಟಾಗಿ ನಿಗದಿತ ಅವಧಿಯಲ್ಲಿ ಮಾಡಿ ಮುಗಿಸಿದ ಇವರ ಕರ್ತವ್ಯ ದೀಕ್ಷೆಯನ್ನ ಕಂಡು ಮನಸೋತವರು ಪೇಜಾವರ ಮಠದ ಹಿರಿಯ ಶ್ರೀಗಳಾದಂಥ ಶ್ರೀ ವಿಶ್ವೇಶ ತೀರ್ಥ ಶ್ರೀಪಾದರು. ನಗರ ಪ್ರದೇಶಗಳಿಗೆ ಹೋಗಿ ಕಲಿಯೋಕಾಗದ ಗ್ರಾಮೀಣ ಭಾಗದ ಸಾವಿರಾರು ಬಡ ವಿದ್ಯಾರ್ಥಿಗಳಿಗೆ ಕಡಿಮೆ ವೆಚ್ಚದಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಹಾಸ್ಟೆಲ್ ಸೌಲಭ್ಯ ಸಿಗಬೇಕು ಎನ್ನುವ ಇವರ ಕನಸಿಗೆ ಶ್ರೀಗಳು ಸದಾ ಬೆನ್ನೆಲುಬಾಗಿ ನಿಂತರು. ಸೇಸಪ್ಪರೈಗಳ ಹಂಬಲ, ಶ್ರೀಗಳ ಬೆಂಬಲ, ಆಶೀರ್ವಾದದೊಂದಿಗೆ ರಾಮಕುಂಜದಲ್ಲಿ ಸಾಲು ಸಾಲು ಶೈಕ್ಷಣಿಕ ಸಂಸ್ಥೆಗಳು ತಲೆ ಎತ್ತಿದ್ವೆ. ಆಂಗ್ಲ ಮಾಧ್ಯಮ ಪ್ರೌಢಶಾಲೆ, ಕಂಪ್ಯೂಟರ್ ಶಿಕ್ಷಣ ಸಂಸ್ಥೆ, ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ, ಕಿಂಡರ್ ಗಾರ್ಟನ್ ಸ್ಕೂಲ್, ಆಂಗ್ಲ ಮಾಧ್ಯಮ ಕಿರಿಯ ಪ್ರಾಥಮಿಕ ಶಾಲೆ, ರಾಮಕುಂಜೇಶ್ವರ ಸಿಬಿಎಸ್ಇ ವಿದ್ಯಾಲಯವು ಆರಂಭಗೊಳ್ಳುತ್ತೆ. ಆವತ್ತು ಕೇವಲ 8 ಮಕ್ಕಳಿಂದ ಆರಂಭಗೊಂಡ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಇವತ್ತು 1300ಕ್ಕಿಂತಾನೂ ಹೆಚ್ಚು ಮಕ್ಕಳು ವಿದ್ಯಾರ್ಜನೆ ಮಾಡ್ತಿದ್ದಾರೆ. ರಾಮಕುಂಜೇಶ್ವರ ಸಮೂಹ ಸಂಸ್ಥೆಗಳಲ್ಲಿ 3000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಞಾನಾರ್ಜನೆಯನ್ನ ಮಾಡ್ತಾ ಇದ್ದು 115ಕ್ಕಿಂತಾನೂ ಹೆಚ್ಚಿನ ಸಿಬ್ಬಂದಿ ಇದ್ದಾರೆ. ಪೇಜಾವರದ ಹಿರಿಯ ಶ್ರೀಗಳು ಕೂಡ ಇದೇ ಶಾಲೆಯಲ್ಲಿ ಹಿಂದೆ ಶಿಕ್ಷಣವನ್ನ ಪಡೆದಿದ್ರು ಅನ್ನೋದು ಮಹತ್ವದ ವಿಷಯ. ನಾನು ಮತ್ತು ಸೇಸಪ್ಪರೈಗಳು ನಮ್ಮದು ಸುಮಾರು 50-54 ವರ್ಷಗಳ ನಂಟು. ಅವರು ನನ್ನ ವಿದ್ಯಾಗುರುಗಳು. ಅವರು ರೇಖಾಗಣಿತದ ಪಾಠವನ್ನು ಮಾಡ್ತಾಯಿದ್ರು. ಆನಂತರ ಕೆಲವೇ ವರ್ಷಗಳಲ್ಲಿ ನಾನು ಕೂಡ ಶಿಕ್ಷಕನಾಗಿ ಅದೇ ಸಂಸ್ಥೆಯಲ್ಲಿ ಸೇರಿಕೊಂಡ ನಂತರ ನಮ್ಮದು ಪ್ರತಿ ವರ್ಷ ವಿದ್ಯಾಸಂಸ್ಥೆಗಳಲ್ಲಿ ನಾಟಕಗಳನ್ನು ಮಾಡ್ತಾಯಿದ್ದೆವು, ಹಿರಿಯ ವಿದ್ಯಾರ್ಥಿಗಳೆಲ್ಲ ಸೇರಿ. ಅದೇ ರೀತಿ ನಮ್ಮ ವಿದ್ಯಾಸಂಸ್ಥೆಗಳು ಆಗ ಬಹಳ ಕಷ್ಟ ಸ್ಥಿತಿಯಲ್ಲಿತ್ತು. ಅಂಥ ಸಂದರ್ಭದಲ್ಲಿ ಪೇಜಾವರ ವಿಶ್ವೇಶ ತೀರ್ಥ ಗುರುಗಳ ಮಾರ್ಗದರ್ಶನದ ಪ್ರಕಾರ ನಾವು ನಮ್ಮ ವಿದ್ಯಾಸಂಸ್ಥೆಗಳಿಗೆ ಕೂಡ ನಿಧಿಯನ್ನು ಸಂಗ್ರಹಿಸುವಂತಹ ಕೆಲಸಕ್ಕೆ ಊರೂರು ಅಲೆದೆವು. ರಾಮಕುಂಜೇಶ್ವರ ವಿದ್ಯಾಸಂಸ್ಥೆಗಳ ಅಭಿವೃದ್ಧಿಯಲ್ಲಿ ಗುರುಗಳ ಮಾರ್ಗದರ್ಶನದ ಪ್ರಕಾರ ನಾವು ಕೂಡ ವಿಶೇಷವಾಗಿ ಶ್ರಮಿಸಿದೆವು. ಹೀಗೆ 10 ಕೆಲಸಗಳಲ್ಲಿ ನಾವು ಒಟ್ಟುಗೂಡಿ ನಮ್ಮ ಈ ಊರಿನ ಅಭಿವೃದ್ಧಿಗೆ ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಕೊಡುಗೆಯನ್ನು ನಾವು ಒಟ್ಟಿಗೆ ಜೊತೆಯಾಗಿ ಕೊಟ್ಟಿದ್ದೇವೆ. ಸೇಸಪ್ಪರೈಗಳು ಮುಖ್ಯವಾಗಿ ಹೇಗೆ ಅಂತ ಹೇಳಿದರೆ, ಸ್ವಂತ ಕೆಲಸ ನಂತರ ಅವರಿಗೆ, ಸಮಾಜದ ಕೆಲಸಕ್ಕೆ ಅವರು ಇಳಿದ್ರೆ ಯಾವತ್ತೂ ಕೂಡ ಅದರಲ್ಲಿ ಅವರು ರಾತ್ರಿ ಹಗಲೆನ್ನದೆ ಯಾವತ್ತೂ ಕೂಡ ಮುಂದೆ ಹೋಗುವಂತಹ ಒಂದು ವ್ಯಕ್ತಿತ್ವ. ಅದಕ್ಕಿಂತ ನನಗೆ ತುಂಬ ಖುಷಿ ಆಗ್ತಾ ಇರೋದು, ಅವರ ಧರ್ಮಪತ್ನಿಯವರು ಕೂಡ ಅವರಿಗೊಂದು ವಿಶೇಷವಾದಂಥ ಸಹಕಾರವನ್ನು ಕೊಟ್ಟಿದ್ದಾರೆ. ಪುಷ್ಪಕ್ಕನವರು ಒಂದು ರೀತಿ ಒತ್ತಡದಲ್ಲಿರುವವರಲ್ಲ, ಬಹಳ ಸಾತ್ವಿಕವಾಗಿ ಬಹಳ ತಾಳ್ಮೆಯಿಂದ ಅವರ ಪತಿ ಏನು ಕೆಲಸ ಮಾಡ್ತಾರೋ ಅದಕ್ಕೆ ಪ್ರೋತ್ಸಾಹ ಕೊಡುವಂತಹ ವ್ಯಕ್ತಿ ಅವರು ಪುಷ್ಪಕ್ಕ. ಸೇಸಪ್ಪರೈಗಳು ಶ್ರೀರಾಮಕುಂಜೇಶ್ವರ ವಿದ್ಯಾಸಂಸ್ಥೆಗಳ ಅಭಿವೃದ್ಧಿಯಲ್ಲಿ ಬಹಳ ಪ್ರಧಾನ ಪಾತ್ರ ವಹಿಸ್ತಾ ಇದ್ದಾರೆ. ಅವರು ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಸಾಧಾರಣ ಒಂದು 60 ವರ್ಷಗಳ ನಿರಂತರ ಸೇವೆ. 68ನೇ ಇಸವಿಯಲ್ಲಿ ಅವರು ಶಿಕ್ಷಕರಾಗಿ ನೇಮಕ ಆಗಿದ್ದಾರೆ. ಅವರ ನಿವೃತ್ತಿಯ ನಂತರ ಕೂಡ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆಂಗ್ಲ ಮಾಧ್ಯಮ ಶಾಲೆ, ವಸತಿ ಶಾಲೆ, CBSE ಸ್ಕೂಲು ಎಲ್ಲ ಶಾಲೆಗಳನ್ನು ನಿರಂತರವಾಗಿ ಅದರ ಕಾರ್ಯದರ್ಶಿಯಾಗಿ ನಡೆಸ್ತಾ ಶಿಕ್ಷಣ ಸಂಸ್ಥೆಗೆ ನಿರಂತರ ಸೇವೆಯನ್ನು ನೀಡ್ತಾ ಅವರ ಜೀವನವನ್ನು ಸಾರ್ಥಕ ಅಂತ ಮಾಡಿಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಅವರಿಗೆ ಇಷ್ಟು ವರ್ಷದ ಸೇವೆಯನ್ನು ಶಿಕ್ಷಣ ಸಂಸ್ಥೆಗೆ ನೀಡಿದ್ದಕ್ಕೆ ನಾವು ಯಾವ ರೀತಿಯ ಕೃತಜ್ಞತೆಯನ್ನು ಹೇಳಿದರೂ ಅದು ಕಡಿಮೆಯೇ ಆಗಬಹುದು. ಪೇಜಾವರ ಹಿರಿಯ ಶ್ರೀಗಳು ನನ್ನನ್ನು ಮಗುವಿನಂತೆ ಬೆಳೆಸಿದ್ದಾರೆ ಎನ್ನುವ ಸೇಸಪ್ಪರೈಗಳು ಸ್ವಾಮೀಜಿಯೊಂದಿಗಿನ ಅವರ ಒಡನಾಟ, ಸಖ್ಯ, ವಿಚಾರಧಾರೆಗಳನ್ನು ನೆನಪಿಸಿಕೊಳ್ಳುತ್ತಾರೆ. ಸರಕಾರಿ ಕೆಲಸದಿಂದ ನಿನಗೆ ಬಿಡುಗಡೆ ಇದೆ, ಆದರೆ ನನ್ನಿಂದ ನಿನಗೆ ಬಿಡುಗಡೆ ಇಲ್ಲ ಸೇಸಪ್ಪ ಎನ್ನುತ್ತಿದ್ದ ಸ್ವಾಮೀಜಿಯವರ ಮಾತು ನನ್ನನ್ನು ಈಗಲೂ ಹಿಡಿದಿಟ್ಟಿದೆ ಎನ್ನುವಾಗ ಸೇಸಪ್ಪರೈ ಭಾವುಕರಾಗುತ್ತಾರೆ. ರೈಗಳ ಕಾರ್ಯವೈಖರಿ ಬಗ್ಗೆ ಹೋದಲ್ಲೆಲ್ಲ ಮೆಚ್ಚುಗೆಯ ಮಾತುಗಳನ್ನಾಡ್ತಾ ಇದ್ದವರು ಹಿರಿಯ ಶ್ರೀಗಳು. ಈಗ ಪೇಜಾವರ ಮಠದ ಕಿರಿಯ ಶ್ರೀಗಳಾದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಇದನ್ನೇ ಹೇಳುತ್ತಿದ್ದು ಅದೇ ಪ್ರೀತಿ ವಿಶ್ವಾಸವನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಸೇಸಪ್ಪರಯ್ಯವರು ನಮ್ಮ ರಾಮಕುಂಜೇಶ್ವರ ಶಾಲೆಯಲ್ಲಿ
ದೈಹಿಕ ಶಿಕ್ಷಣ ತರಬೇತುದಾರರಾಗಿ ಸೇರ್ಪಡೆಗೊಂಡು ಬದುಕಿನುದ್ದಕ್ಕೂ ಕೂಡ ಸಂಸ್ಥೆಯ ಸೇವೆಯನ್ನು, ಸಮಾಜದ ಸೇವೆಯನ್ನು ಮಾಡಿದವರು. ಅವರು ತಮ್ಮ ಈ ವೃತ್ತಿ ಜೀವನದಲ್ಲಿ ವೃತ್ತಿಗೆ ಎಷ್ಟು ನ್ಯಾಯವನ್ನು ಒದಗಿಸಿದ್ದಾರೆ ಎಂಬುದಕ್ಕೆ ಅವರ ಇವತ್ತಿನ ದೃಢವಾಗಿರತಕ್ಕಂಥ ಶರೀರವೇ ಸಾಕ್ಷಿಯಾಗಿ ನಿಂತಿದೆ. ದೇವರು ಕೊಟ್ಟಿರುವ ಈ ಶರೀರವನ್ನು ಅದು ದೇವರ ಸೇವೆ ಅಂತ ಹೇಳಿಕೊಂಡು ಸಮಾಜದ ಎಲ್ಲರೊಳಗಿರತಕ್ಕಂತಹ ದೇವರ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡಿ ಈ 80 ವರ್ಷಗಳ ಕಾಲ ತಾವು ಮಾಡಿರುವ ದೇವರ ಸೇವೆಯನ್ನು 80ನೆಯ ವರ್ಷದ ಸಹಸ್ರ ಚಂದನ ದರ್ಶನ ಶಾಂತಿಯ ಈ ಕಾಲದಲ್ಲಿ ಕೃಷ್ಣಾರ್ಪಣ ಅಂತ ಭಗವನಿಗೆ ಅರ್ಪಣೆಗೈದು, ಭಗವಂತ ಇನ್ನು ಮುಂದೆಯೂ ಕೂಡ ನಿನ್ನ ಸೇವೆಯನ್ನು, ಸಮಾಜ ಸೇವೆಯನ್ನು ಇತೋಪ್ಯ ದಿಶಯವಾಗಿ ಮಾಡುವಂತೆ ಒಳ್ಳೆಯ ಆರೋಗ್ಯಪೂರ್ಣವಾಗಿರತಕ್ಕಂತಹ ಬದುಕನ್ನು ನೀಡು ಅಂತ ಹೇಳಿಕೊಂಡು ಪ್ರಾರ್ಥಿಸುವ ವಿಶೇಷ ಸಂದರ್ಭದಲ್ಲಿ ನಾವು ದೇವರಲ್ಲದನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ದಂಪತಿಗಳಿಗೆ ಭಗವಂತ ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಲಿ ಅಂತ ಪ್ರಾರ್ಥಿಸ್ತಾ ಇದ್ದೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ. 2008ರಲ್ಲಿ ಪೇಜಾವರ ಹಿರಿಯ ಶ್ರೀಗಳು ತುಳು ಲಿಪಿಯಲ್ಲಿ ಮಾಡಿದಂಥ ಹಸ್ತಾಕ್ಷರ ಸೇಸಪ್ಪರೈಗಳ ಅಂತರಂಗದಲ್ಲಿ ತುಳು ಭಾಷೆಯ ದೀಪವನ್ನ ಬೆಳಗುತ್ತೆ. ಅಳಿಯ ಡಾಕ್ಟರ್ ನಿರಂಜನ್ ರೈ ಹಾಗೆ ಉಪ್ಪಿನಂಗಡಿಯ ಡಾಕ್ಟರ್ ರಾಜಾರಾಮ್ ಕೆಬಿ ಅವರ ಪ್ರೇರಣೆಯೊಂದಿಗೆ ರಾಜ್ಯದಲ್ಲೇ ಮೊದಲ ಬಾರಿಗೆ ಆಂಗ್ಲ ಮಾಧ್ಯಮ ಶಾಲೆಯೊಂದರಲ್ಲಿ ತುಳು ತರಗತಿಗಳನ್ನ ಆರಂಭಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತೆ. ಶಾಲೆಯಲ್ಲಿ ತುಳು ಲ್ಯಾಬ್ ಎಂಬ ಹಳೆ ವಸ್ತುಗಳ ಅಪೂರ್ವ ಸಂಗ್ರಹಾಲಯವನ್ನ ನಿರ್ಮಿಸುವ ಮೂಲಕ ಸಾಂಸ್ಕೃತಿಕ ಕ್ರಾಂತಿಯನ್ನೇ ಮಾಡ್ತಾರೆ. ಕಳೆದ ಕೆಲ ವರ್ಷಗಳಿಂದ ಮಕ್ಕಳಲ್ಲಿ ತುಳುನಾಡಿನ ಸಂಸ್ಕೃತಿಯ ಅರಿವು ಮೂಡಿಸೋಕೆ ಕೆಡ್ಡೆಸ, ಆಟಿ ಅಮಾವಾಸ್ಯೆ, ದೀಪಾವಳಿ, ಪತ್ತನಾಜೆ, ಅಷ್ಟಮಿ, ಬುದ್ವಾರ್, ಕುರಲ್ ಪರ್ಬ, ನಾಗರ ಪಂಚಮಿ, ವಿಷು ಮೊದಲಾದ ತುಳು ಸಾಂಪ್ರದಾಯಿಕ ಹಬ್ಬಗಳನ್ನ ಶಾಲೆಯಲ್ಲಿ ಆಚರಿಸಿಕೊಂಡು ಬರ್ತಿದ್ದಾರೆ. ಸದ್ಯ ಶಾಲೆಯ 86 ವಿದ್ಯಾರ್ಥಿಗಳು ತುಳುವಿನಲ್ಲಿ ಪರೀಕ್ಷೆ ಬರಿತಾ ಇದ್ದು ಇವರ ಸಾಧನೆಗೆ ಸಾಕ್ಷಿ. ನೇತ್ರಾವತಿ ತುಳುಕೂಟದ ಮೂಲಕ ಮಂಡ್ಯ, ಹಾಸನ, ಮೂಡಿಗೆರೆ, ಬೆಳಗಾವಿ ಮೊದಲಾದೆಡೆ ತುಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಏರ್ಪಡಿಸಿ ತುಳು ಭಾಷಿಕರಲ್ಲಿ ಮತ್ತು ಇತರ ಭಾಷಿಕರಲ್ಲಿ ತುಳು ಬಗ್ಗೆ ಜಾಗೃತಿ ಮೂಡಿಸುವಲ್ಲಿಯೂ ಯಶಸ್ವಿಯಾಗ್ತಾರೆ. ಕರಿನ 20 ವರ್ಷದ ಎಂಕ್ಲ ಸಂಸ್ಥೆಡ್ ಈ ತುಳುಕು ಬೋಡಾದು ಈ ಅರಿದು ಪಾಯರ ಬಲ್ಲಿ ಈ ತುಳು ಭಾಷೆ ಹಿರಿಯರ್ ನಕ್ಲ ಭಾಷೆ ದಾದೊಂಡು ಅವೇನು ಅರಿದು ಪಾಯರ ಬಲ್ಲಿ ಪನಿಪಿನಂಚಿತನ ನಿಲಿಟ್ ಸಂಸ್ಥೆದ ಕಾರ್ಯಂತಿರು ಒಂದು ಶಾಲೆಡ್ ತುಳುನು ಶುರು ಮಲ್ತಿರು. ತುಳು ಲಿಪಿತ್ತ ಮುಖಾಂತರ ಜೋಕ್ಲಿಗೆ ಕ್ಲಾಸ್ಲೇನು ಶುರು ಮಲ್ತದು ಪರೀಕ್ಷೆನ ಬರೆಪಾದು ನೂದೆಕ್ ನೂದು ಮಾರ್ಕ್ ಬರ್ಪಿನಂಚಿತನ ಸಾಮರ್ಥ್ಯನ ಎಂಕಲ್ಡ ಪುಟ್ಟಾದು ಜೋಕ್ಲಿಗೆ ಮಸ್ತ್ ಈ ಸಂಸ್ಕೃತಿ ಆಚರಣೆ ದಾದ ಉಂಡ ಅವೇನ ಮಾತ ಜೋಕ್ಲ ತರಿಕ ಪಗಪಾಪನಂಚಿತನ ಕೆಲಸನ ಕರಿನ 20 ವರ್ಷದ ಎಂಕ್ಲು ಮಲ್ತೊಂದಿಲ್ಲ. ಆರೆನ ಪ್ರೋತ್ಸಾಹಡ್ ಮಾತ ಪರ್ಬಲೆಲ್ಲ ಎಂಕ್ಲ ಆಚರಣೆ ಮಲ್ತೊಂದಿಲ್ಲ. ಅವತ್ತಂದೆ ಈ ಅರಿದು ಪೋಪಿನಂಚಿತ್ತಿನ ಈ ಮದೆ ಆವಂದಿತ್ತನಂಚಿತ್ತಿನ ಸೊತ್ತುಲ ದಾದ ಉಂಡು ಅವೇನು ಮಾತ ಎಂಕ್ಲ ಊರೂರು ಪೋದು ಕಲೆಕ್ಟ್ ಮಂತದು ಸಂಪಲಿತದು ಅವೇನು ಕನತದು ಶಾಲೆಡ್ ಒಂಜಿ ತುಳು ಮ್ಯೂಸಿಯಂ ಮಲ್ತದ. ಇವರ ಸಾಂಸ್ಕೃತಿಕ ಕಳಕಳಿಗೆ ಅಖಿಲ ಭಾರತ ತುಳುಕೂಟದ ಪೆರ್ಮೆದ ತುಳುವೆ ಪ್ರಶಸ್ತಿ, ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಶಸ್ತಿ, ಉಡುಪಿ ಪೇಜಾವರ ಮಠದಿಂದ ಕೊಡಮಾಡುವ ಶ್ರೀರಾಮ ವಿಠಲಾನುಗ್ರಹ ಪ್ರಶಸ್ತಿ ಸೇರಿದಂತೆ 10 ಹಲವು ಗೌರವ ಪುರಸ್ಕಾರಗಳು ಒಲಿದು ಬಂದಿವೆ. ಸೇಸಪ್ರೈಕ್ಲ ಒಂಜಿ ವ್ಯಕ್ತಿತ್ವ ಎಂಕ್ ಪರಿಚಯ ನಮ್ಮ ಮದ್ಮೇಡ್ ಬಕ್ಕನಿ ಪನ್ನಗ ಐಕ್ ದುಂಬ ಎಂಕಲ್ನ ಆ ರೀತಿ ಉಬ್ಬಾರ್ದಾಗ ಕಾಯಮದ್ ಬರೋಂದಿತ್ತಂಡಲ ಯಾನು ಉಬ್ಬಾರ್ಡಿತ್ತೆ ಪ್ರಾಕ್ಟೀಸ್ ಮಲ್ತೊಂದಿತ್ತಂಡಲ ಎಂಕಲ್ನ ಒಂಜಿ ಸಂಪರ್ಕ ಒಡನಾಟದ ಇಜ್ಜಾನ್ ಎಂಕಲ್ನ ಆರ್ನ ಎಲ್ಲಿಯ ಮಗಲೇನೆ ಅನ್ ಮದ್ಮೆ ಆತ್ ಆರ್ನ ಒಂಜಿ ಮಸ್ತ್ ಒಂಜಿ ಅಟ್ರಾಕ್ಟಿಂಗ್ ವಿಷಯ ಎಂಚಿನ ಅಂತ ಪನ್ನಗ ಆರು ಒಯ್ನ್ಲೈತೆ ನಮ್ಮ ಒಂಜಿ ಪಂಡ ರವೆನ್ ನಮ್ಮ ದೆತ್ತೋನ್ವೇರು ನಮ್ಮೈತೆ ಆರ್ನ ಫೀಲ್ಡ್ ಹತ್ತಂಡಲ್ಲ ಆರವೇನು ಎನ್ನ ಫೀಲ್ಡ್ ಹತ್ತು ಪನ್ಪುನವಾರ್ನ ಮನಸ್ಸಡಿಪ್ಪುಜಿ ತುಳುತ್ತ ಒಂಜಿ ಅಭಿಮಾನ ಬಕ್ಕ ಇತ್ತ ಒಂಜಿ ಗೌರವ ಎಂಕ್ ಬಾರಿ ದುಂಬುಡ್ದಿತ್ತನು ಅಂಚ ಎಂಕ್ ಲೇಪಲ ಅರ್ಡ ಪಾತೆರ್ನಾಗ ಐತ ವಿಷಯ ಪಾತೆರ್ನಾಗ ಅರೆಗ್ಲ ಮಸ್ತ್ ಖುಷಿ ಆದ ಅವು ದಾನೆ ಆಪುಂಡು ಪನ್ನಗ ನಂಗೆ ಒಂಜಿ ಅಭಿಮಾನ ನಮ್ಮ ಪಾತೆರ್ನ ಭಾಷೆ ನಮ್ಮ ಏಪಲ ಪಾತೆರೊಂದುಲ್ಲ ಪನ್ಪುನವು ನಂಗೆ ಒಂಜಿ ಐತ ಮಿತ್ತ ಪ್ರೀತಿ ಇಪ್ಪುಂಡು ಆಂಡಲ ನಮ್ಮ ಅವೇನು ಗಮನಿಸಿದ ಇಪ್ಪುಜ ಅಂಚ ಅವು ದಾಯ ಪಣ್ಣಾಗ ಸಾಮಾನ್ಯವಾದ 4 ಇಟ್ಲ ನಮ್ಮ ಊರುಡು ಪಾತೆರು ನಮ್ಮ ತುಳುವೆ ಅಂಚ ಅದು ನಂಗೆ ಅವು ಗೊತ್ತಾಪುಜಿ
ಎಂಕಲ್ನ ಯಾನ್ ಬಕ್ಕ ಡಾಕ್ಟರ್ ರಾಜಾರಾಮೇರು ಉಪ್ಪಿನಂಗಡಿಡು ತುಳುತ್ತ ಒಂಜಿ ಸಂಘಟನೆ ಮಲ್ಪನಾಗ ಆರ್ನ ಮಸ್ತ್ ಒಂಜಿ ಮಲ್ಲ ಯೋಗದಾನ ಉಂಡು, ಮಲ್ಲ ಒಂದು ಬೆರಿ ಸಹಾಯ ಮಲ್ತದೆ ಎಂಕ್ಲಿಗೆ ಬೇತೆ ಬೇತೆ ನೆಲೆಟ್ಟು ಅಂಚೆನೆ ಎಂಕಲ್ನ ಉಬಾರ್ ಕೂಡು ಕಟ್ಟು ಮನ್ಪನ ಕಾರ್ಯಕ್ರಮ ಉಡ್ಲ ಆರು ಮಸ್ತ್ ಜತ್ತದ ಬೇಲೆ ಮಲ್ತದೆ. ನಮ್ಮ ಶಾಲೆಡು ತುಳು ಪನ್ಪುನ ಒಂಜಿ ಸಬ್ಜೆಕ್ಟ್ ಅದು ಒಂಜಿ ಪಠ್ಯಡು ಕಲ್ಪ ಒಂದುಲ್ಲೇರು. ಅವು ನಮ್ಮ ಅಕಾಡೆಮಿದ ಒಂಜಿ ಮುತುವರ್ಜಿಡು ಶ್ರೀ ಪಾಲ್ತಾಡಿ ರಾಮಕೃಷ್ಣ ಆಚಾರ್ಯನ ಒಂಜಿ ಮುಂದಾಳಿಕೆ ಎತ್ತೇಡು ಶುರುವಾಯಿನವು ಇತ್ತೆಲ್ಲ ನಡತೊಂದುಂಡು. ಐಟು ಒಂಜಿ ಗಂಭೀರವಾಗಿ ನಮ್ಮ ಒಂಜಿ ವಿಷಯ ನಮ್ಮ ತೂವೋಡು ದಾದಂತ ಪನ್ನಾಗ ಅಲ್ಪ ಹೆಚ್ಚಿನ ಜೋಕುಲು ತುಳು ಮಾತೃಭಾಷೆ ಇಜ್ಜನ್ನಕ್ಲು ನಮ್ಮ ದಕ್ಷಿಣ ಕನ್ನಡದ ಪಿದೈದಕ್ಲು ಐನ ಆ್ಯಸ್ ಎ ಸಬ್ಜೆಕ್ಟ್ ಅದದೆ ತೊಂದು ಐಟು ಪೂರ 100% ರಿಸಲ್ಟ್ ಬರೋದಿಲ್ಲ. ನನ್ನಲ್ಲಿನ ನಾಯಕತ್ವದ ಬೆಳವಣಿಗೆಗೆ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘವೇ ಕಾರಣ ಎಂದು ಸ್ಮರಿಸುವ ಸೇಸಪ್ಪ ರೈ ಅವರು ಸುಮಾರು 21 ವರ್ಷಗಳ ಕಾಲ ದಾಕಾ ಮತ್ತು ಉಡುಪಿ ಜಿಲ್ಲೆಯನ್ನ ಒಳಗೊಂಡ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಈ ಸುದೀರ್ಘ ಅವಧಿಯಲ್ಲಿ ಅವರಿಗೆ ಹಲವು ಸಂಘ ಸಂಸ್ಥೆಗಳ, ಕ್ರೀಡಾ ಸಂಸ್ಥೆಗಳ ದೈಹಿಕ ಶಿಕ್ಷಕರ ಪರಿಚಯವಾಗಿದ್ದರೂ ತಮ್ಮ ಆತ್ಮೀಯ ಜೊತೆಗಾರ ಹಾಗೂ ಪರಮ ಮಿತ್ರ ದೈಹಿಕ ಶಿಕ್ಷಣ ಶಿಕ್ಷಕ ದಿವಾಕರ ಹೆಗ್ಡೆಯವರನ್ನ ಇಂದಿಗೂ ಮರೆತಿಲ್ಲ. ನಿಷ್ಠೆ, ಪ್ರಾಮಾಣಿಕತೆ ಮತ್ತು ಯಾವುದೇ ವಿಚಾರವನ್ನು ಕೈಗೆತ್ತಿಕೊಂಡ್ರೆ ಯೋಚನೆ ಏನು ಮಾಡಿದರೆ ಅದನ್ನು ಯೋಜನೆಗಳನ್ನು ಕಾರ್ಯಗತಗೊಳಿಸುವಂತಹ ಒಬ್ಬರು ಹರಿಕಾರು ಅಂತ ಹೇಳಲಿಕ್ಕೆ ನಾವು ಭಾರಿ ಹೆಮ್ಮೆ ಬರ್ತೇವೆ. ಹಾಗೆ ಅವರು ದೈಹಿಕ ಶಿಕ್ಷಣ ಶಿಕ್ಷಕರಾಗಿರುವಾಗ ಆವಾಗ ಏನು ಅಂತೇಳಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಇತ್ತು. ಆವಾಗ 17 ವರ್ಷ ಕಾಲ ಅವರು ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ದುಡಿದಂತಹ ಒಬ್ಬರು ಒಂದು ದೈಹಿಕ ಶಿಕ್ಷಕರು. ಆ ಸಂದರ್ಭದಲ್ಲಿ ಕೂಡ ಅಷ್ಟೇ ನಾವೀಗ ಹೇಳ್ಬೋದು, ಅಲ್ಲಿ ಬಾರ್ಕೂರಿಂದ ಹಿಡಿದರೆ ಇಲ್ಲಿ ನಮ್ಮ ಸುಳ್ಯ ತನಕ ಇದ್ದಂತಹ ದಕ್ಷಿಣ ಕನ್ನಡ ಜಿಲ್ಲೆ ಅದರ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿ ಅತ್ಯದ್ಭುತವಾದಂತಹ ಒಂದು ಕಾರ್ಯಸಾಧನೆ ಮಾಡಿದವರು ಶ್ರೀಯುತ ಸೇಸಪ್ರೆಯವರು. ಅಂತಹ ಸೇಸಪ್ರೆಗಳವರು ಅದರ ನಂತರ ಈ ವಿದ್ಯಾಸಂಸ್ಥೆಯಲ್ಲಿ ಪೂಜ್ಯ ಪೇಜಾವರ ಕೃಷ್ಣೈಕ್ಯರ ಅಂತ ಪರಮ ಪೂಜ್ಯ ಪೇಜಾವರ ಶ್ರೀಗಳವರ ಮಾರ್ಗದರ್ಶನದಲ್ಲಿ ಈ ವಿದ್ಯಾಸಂಸ್ಥೆಯನ್ನು ಬೆಳೆಸ್ತಾ ಇದ್ದಾರೆ. ಅವರು ಏನು ಹೇಳ್ತಾರ ಅದರಂತೆ ನಡೆದಂತೆ ನುಡಿಯುವಂಥ ಮನುಷ್ಯ ಶ್ರೀಯುತ ಸೇಸಪ್ರೆಯವರು. ಕೇವಲ ಶಿಕ್ಷಣವಷ್ಟೇ ಅಲ್ಲದೆ ಸುತ್ತಮುತ್ತಲಿನ ಶ್ರೀ ರಾಮಕುಂಜೇಶ್ವರ ದೇವಸ್ಥಾನ, ಶ್ರೀ ಅನಂತ ಪದ್ಮನಾಭ ದೇವಸ್ಥಾನ ಕೊಂಡಪ್ಪಾಡಿ, ಎರಟಾಡಿ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಜೀರ್ಣೋದ್ಧಾರದ ಕಾರ್ಯದಲ್ಲೂ ತಮ್ಮನ್ನು ಧಾರ್ಮಿಕವಾಗಿ ತೊಡಗಿಸಿಕೊಂಡಿದ್ದರು. ಶ್ರೀರಾಮಕುಂಜೇಶ್ವರ ಸಮೂಹ ಸಂಸ್ಥೆಗಳ ಆಡಳಿತ ವರ್ಗ, ಶಿಕ್ಷಕ ವೃಂದ, ಸಿಬ್ಬಂದಿಯಿಂದ ದೊರೆತಂತಹ ಸಂಪೂರ್ಣ ಸಹಕಾರದಿಂದ ಎಲ್ಲವನ್ನ ವ್ಯವಸ್ಥಿತವಾಗಿ ಸಾಧಿಸುವುದಕ್ಕೆ ಸಾಧ್ಯವಾಗಿದೆ. ಹಾಗೆಂದ ಮಾತ್ರಕ್ಕೆ ಎಲ್ಲವೂ ನನಗೆ ಸುಲಭವಾಗಿರಲಿಲ್ಲ. ಎಲ್ಲವನ್ನೂ ಸವಾಲಾಗಿ ಸ್ವೀಕರಿಸಿ ಮಾಡಿದ್ದೇನೆ. ನನ್ನ ಮಡದಿ ಮತ್ತು ಕೇಶವ್ ಅಮಯ್ಯವರ ಸಹಕಾರ ಮರೆಯುವಂತಿಲ್ಲ. ಸುಮ್ಮನೆ ಕುಳಿತುಕೊಳ್ಳುವ ಜಾಯಮಾನ ನನ್ನದಲ್ಲ, ಆದ್ರೆ ದೈಹಿಕ ಆರೋಗ್ಯ ನನ್ನನ್ನೆಲ್ಲಿ ಒಂಟಿ ಮಾಡ್ಬಿಡುತ್ತೋ ಅನ್ನುವಂಥ ಭಯ ಕಾಡುತ್ತೆ ಅನ್ನುವಾಗ ಅವರ ಮುಖದಲ್ಲಿ ನೋವು ಎದ್ದು ಕಾಣಿಸುತ್ತೆ. ಶ್ರೀ ಶೇಷಪ್ಪ ರೈ ಒಂದು ಶಕ್ತಿ, ಒಂದು ಅದ್ಭುತ ಅಂತಲೇ ಹೇಳ್ಬೋದು. ತನ್ನ ನಿವೃತ್ತಿಯ ಬಳಿಕವೂ ಶಿಕ್ಷಣಕ್ಕೆ ಮಹತ್ವವನ್ನು ಕೊಟ್ಟು ಶಿಕ್ಷಣ ಪ್ರೇಮಿಯಾಗಿ ಶಿಕ್ಷಣವನ್ನೇ ತನ್ನ ಜೀವನವನ್ನಾಗಿಸಿಕೊಂಡ ಅದ್ಭುತ ವ್ಯಕ್ತಿತ್ವದ ಶ್ರೀ ಶೇಷಪ್ಪ ಸರ್ ಅವರಿಗೆ 80ನೇ ವರ್ಷದ ಒಂದು ಹುಟ್ಟುಹಬ್ಬ ಹಾಗೂ 50ನೇ ವರ್ಷ ಅವರ ವೈವಾಹಿಕ ಜೀವನದ 50ನೇ ವರ್ಷಕ್ಕೆ ಶುಭವನ್ನು ಕೋರುತ್ತಾ, ಸಾಧ್ಯವಾದರೆ ನಾನು ಕೂಡ 80ನೇ ವರ್ಷಾಚರಣೆ ಏನಾದರೂ ಮಾಡುವಂತೆ ಇದ್ದರೆ ಶ್ರೀ ಶೇಷಪ್ಪ ಸರ್ ಬಂದು ನನಗೆ ಆಶೀರ್ವದಿಸಬೇಕು ಅಂತ ಹೇಳುವಂಥ ಒಂದು ಅಭಿಲಾಷೆಯನ್ನು ಇಟ್ಟುಕೊಂಡು ವಂದಿಸ್ತಿದ್ದೇನೆ. ವಂದನೆಗಳು. ಬೆಳಗ್ಗೆ 6:30ಕ್ಕೆ ಏಳುವ ಸೇಸಪ್ಪ ರೈಗಳದ್ದು ಶಿಸ್ತಿನ ಜೀವನ. ಸರಳ ವ್ಯಾಯಾಮ, ಡ್ರೈ ಫ್ರೂಟ್ಸ್, ಕರಿಮೆಣಸಿನ ಕಷಾಯ ಸೇವನೆ, ಟಿವಿಯಲ್ಲಿ ವಾರ್ತೆ ವೀಕ್ಷಣೆ ಮುಗಿಸಿ ಶಾಲೆಗೆ ಹೊರಟರೆ ಮರಳುವುದು ಸಂಜೆಯೇ. ಇತ್ತ ಮನೆ ಕೆಲಸ ಮತ್ತು ತೋಟದ ಕೆಲಸದ ಸಂಪೂರ್ಣ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿಭಾಯಿಸುತ್ತಾ ಪತಿಯ ಸಾಧನೆಗೆ ನೆರಳಾಗಿ ನಿಂತವರು ಪತ್ನಿ ಪುಷ್ಪ.
ಮದ್ವೆ ಅದು ಆವಿಚಾರಲ್ಲ ಎಂಗೆ ಎಡ್ಡೆಡೆ ತೂತೀರು ಪೊರ್ಲುಡು ತೂವಂದಿತ್ತೇರು ಅರೆ ಆಜಿ ತಂಗಡಲ್ಲು ಅಕ್ಲೆನ್ನ ಪೊರ್ಲುಡು ತೂತೀರು ಮದ್ವೆ ಅಲ್ದು ಕೊಡ್ತೀರು ಬೊಕ್ಕ ನಾಲ್ ಮರ್ಮಲಲ್ಲು ಮತ್ತು ಪೊರ್ಲುಡೆ ತೂತೀರು. ನನ್ನ ಮನೆ ಮಟ್ಟಿಗೆ ನನ್ನ ಈ ಅಭಿವೃದ್ಧಿಗಳಿಗೆ ನನ್ನ ಸಾಧನೆಗಳಿಗೆ ನನ್ನ ಪತ್ನಿ ಒಂದು ರೀತಿಯಲ್ಲಿ ಫುಲ್ಲು ಸಹಕಾರ ಕೊಟ್ಟಿದ್ದಾಳೆ. ಯಾವುದಕ್ಕೂ ನನ್ನನ್ನು ವಿರೋಧಿಸಲಿಲ್ಲ. ಅದು ಬೇಡ ಇದು ಬೇಡ ಅಂತ ಒಂದು ದಿನವೂ ಹೇಳಿದಂಥವಳಲ್ಲ. ಅದರೊಟ್ಟಿಗೆ ನನ್ನ ತಾಯಿ ನನ್ನಲ್ಲಿ ಕುಟುಂಬವನ್ನು ನೋಡಿಕೊಳ್ಳುವ ಕುಟುಂಬ ನಿನಗೆ ಮುಖ್ಯ ಅಂತ ಹೇಳಿದ್ದಾರೆ. ಅದು ನನ್ನ ಕುಟುಂಬದ ನಾವು 8 ಮಂದಿ ಮಕ್ಕಳು, ಅವರ ಸಂತತಿಗಳು, ಅದನ್ನೆಲ್ಲವನ್ನು ನೋಡಿಕೊಳ್ಳಲಿಕ್ಕೆ ನಮಗೆ ಒಂದು ರೀತಿಯಲ್ಲಿ ಪ್ರೋತ್ಸಾಹ ಕೊಟ್ಟವಳು ನನ್ನ ಧರ್ಮಪತ್ನಿ. ಅದರೊಟ್ಟಿಗೆ ನನ್ನ ಮಕ್ಕಳು ಸಮೇತ ನನ್ನ ಯಾವ ಕೆಲಸಗಳಿಗೂ ಮಾಡಿ ಅಪ್ಪ ಅಂತ ಹೇಳಿದ್ದಾರೆ ಅಲ್ಲದೆ ಅದೆಲ್ಲ ಮಾಡಬೇಡಿ ಅಂತ ಯಾವತ್ತೂ ಹೇಳಲಿಲ್ಲ. ನಾನು ಈಗಲೂ ಈ ಪ್ರಾಯದಲ್ಲಿ ಸಮೇತ ಬೆಳಿಗ್ಗೆ 9 ಗಂಟೆ ಹೊರಟ್ರೆ ಮನೆಯಿಂದ ಮತ್ತೆ ನಾನು 5 ಗಂಟೆಗೆ ಮನೆ ಮುಟ್ಟುವುದು, ಇದನ್ನೆಲ್ಲವನ್ನು ಸಹಿಸಿಕೊಂಡು ಮಾಡಿದ್ರಿಂದಾಗಿ ಇದನ್ನು ಮಾಡಲಿಕ್ಕಾಗಿದೆ ಅಂತ ನನ್ನ ಅಮ್ಮೋಣ. 1947ರ ಜುಲೈ 10ರಂದು ಜನಿಸಿದಂತಹ ಸೇಸಪ್ಪರೈಗಳು ಇದೀಗ 80 ವರ್ಷಗಳನ್ನ ಪೂರೈಸಿದ್ದಾರೆ. ಈ ಸುದೀರ್ಘ ಮತ್ತು ಸಾರ್ಥಕ ಜೀವನದ ನೆನಪಿಗಾಗಿ ಜುಲೈ 13ರಂದು ಸಹಸ್ರ ಚಂದ್ರ ದರ್ಶನ ಯಾಗವನ್ನ ನೆರವೇರಿಸಲಾಗಿದೆ. ಜುಲೈ 15ರಂದು ಅದ್ದೂರಿಯಾಗಿ ದಾಂಪತ್ಯ ಜೀವನದ 50ನೇ ವರ್ಷದ ಸುವರ್ಣ ಮಹೋತ್ಸವ ಸಂಭ್ರಮಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸಂಭ್ರಮ ಸಮಾರಂಭಗಳ ನಡುವೆ ಸೇಸಪ್ಪರೈಗಳು ಇವತ್ತಿನ ಸಮಾಜಕ್ಕೆ ನೀಡುವ ಸಂದೇಶ ಅತ್ಯಂತ ಮಾರ್ಮಿಕ ಮತ್ತು ಅಷ್ಟೇ ಸತ್ಯವಾಗಿದೆ. ಸಮಾಜದ ಪ್ರತಿಯೊಬ್ಬರೂ ತಮ್ಮ ಜೀವನದ ಗಳಿಕೆಯನ್ನ ಮಕ್ಕಳ ಶಿಕ್ಷಣಕ್ಕಾಗಿ ಬಳಸಿ. ಮಕ್ಕಳಿಗೆ ಸರಿಯಾದ ಶಿಕ್ಷಣ ಸಿಕ್ಕರೆ ಅವರ ಭವಿಷ್ಯ ತಾನಾಗಿಯೇ ಉಜ್ವಲವಾಗುತ್ತೆ. ಶಿಕ್ಷಣಕ್ಕಿಂತ ಮಿಗಿಲಾದ ಆಸ್ತಿ ಮತ್ತೊಂದಿಲ್ಲ. ನಾನೊಂದು ನನ್ನ ಈ 80 ವರ್ಷದ ಅವಧಿಯ ಜೀವನದಲ್ಲಿ ತಿಳ್ಕೊಂಡಂಥ ಒಂದು ಮಹತ್ವದ ವಿಷಯ ಅಂತೇಳಿದರೆ ಶಿಕ್ಷಣ. ಮನುಷ್ಯರಿಗೆ ಶಿಕ್ಷಣ ಇದ್ದರೆ ಮಾತ್ರ ಅವರಿಗೆ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಕುಟುಂಬ, ಲೋಕ, ಪರಿಸರ ಎಲ್ಲವೂ ಅಭಿವೃದ್ಧಿ ಆಗಲಿಕ್ಕೆ ಶಿಕ್ಷಣ ಬೇಕು. ಹೆಚ್ಚಿನ ಪೋಷಕರು ತಂದೆ ತಾಯಿಗಳು ಏನು ಮಾಡ್ತಾರೆ ಅಂತೇಳಿದರೆ ತುಂಬ ಬದುಕು ಮಾಡ್ತಾರೆ. ಮಗುವಿಗೆ ತೊಂದರೆ, ನಾವು ಕಷ್ಟಪಟ್ಟಿದ್ದೆ, ಮಕ್ಕಳು ಕಷ್ಟಪಡಬಾರ್ದು ಅಂತ ಆಲೋಚನೆ ಮಾಡ್ತಾ ಇರ್ತಾರೆ. ಆದರೆ ನನ್ನ ಒಂದು ಅನುಭವದ ಮಾತು ಅಂತೇಳಿದರೆ, ನೀವು ಯಾವತ್ತೂ ಸಮೇತ ಬದುಕು ಇನ್ನೊಂದು ಮತ್ತೊಂದು ಸೌಕರ್ಯಗಳನ್ನು ಹೆಚ್ಚು ಮಾಡುವುದರ ಬದಲು ಒಳ್ಳೆಯ ಶಿಕ್ಷಣ ಕೊಡಿ ಮಕ್ಕಳಿಗೆ. ಏನಿದ್ರೂ ಭೂಮಿ ಮಾರಿ ಆದರೂ ಬದುಕನ್ನು ಮುಗಿಸಿ ಆದರೂ ಮಕ್ಕಳಿಗೆ ಶಿಕ್ಷಣ ಕೊಡಿ. ಅದರಿಂದ ಮಕ್ಕಳು ಒಳ್ಳೆಯದಾಗ್ತಾರೆ, ಲೋಕ ಉದ್ಧಾರ ಆಗ್ತದೆ.